ಮತ್ತು ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಹಾಗೂ ಈ ನಿರ್ಮಾಣ ಸಮಿತಿ ವತಿಯಿಂದ ಇದೀಗ ತಾನೇ ಈ ರುದ್ರಭೂಮಿಗೆ ಶಿಲಾನ್ಯಾಸ ಕಾರ್ಯಕ್ರಮವು ಈ ಭಾಗದ ಶಾಸಕರು ನಮ್ಮೆಲ್ಲರ ಆತ್ಮೀಯರು ಆಗಿರತಕ್ಕಂತಹ ಶ್ರೀಯುತ ಯು ಟಿ ಖಾದರ್ ಅವರಿಂದ ನೆರವೇರಿದೆ. ಇವರನ್ನು ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೀನಿ ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ನಮ್ಮವರೇ ಈ ಭಾಗದ ತಾಲೂಕು ಪಂಚಾಯತ್ ಸದಸ್ಯರು, ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಮೊಹಮ್ಮದ್ ಮೋಹನ್ ಮಲಾರ್ ಇದ್ದಾರೆ. ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಫಿರೋಜ್ ಮಲಾರ್ ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರೂ ಸೇರಿರತಕ್ಕಂಥ ಎಲ್ಲ ಅಭಿಮಾನಿ ಎಲ್ಲ, ಅಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕು, ಇದರ ಸದುಪಯೋಗ ನಮ್ಮೆಲ್ಲರಿಗೆ ಸಿಗಬೇಕು. ಯಾಕಂದರೆ ಈ ಭಾಗದಲ್ಲಿ ಸುಮಾರು ಅದೆಷ್ಟು ವರ್ಷಗಳಿಂದ ಸ್ಮಶಾನದ ಒಂದು ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇದ್ದರು. ಇಲ್ಲಿಂದ ಈ ಒಂದು ಸ್ಮಶಾನದ ವ್ಯವಸ್ಥೆಗಾಗಿ ಹಿಂದಿನ ಸಂದರ್ಭದಲ್ಲಿ ಚೆಂಬುಗುಡಿ ತನಕ ಹೋಗ್ತಾಯಿದ್ರು. ಇತ್ತೀಚೆಗೆ ಇಲ್ಲಿ ಕೊಣಾಜೆ ಎಲಿಯಾರ್ ಪದವಂತ ಆಗಿದೆ. ಇದು ಇಂಥ ಒಂದು ವ್ಯವಸ್ಥೆ ನಮ್ಮ ಗ್ರಾಮದಲ್ಲಿ ಕೂಡ ಬೇಕು ಅಂತ ಹೇಳಿ ಎಲ್ಲರ ಒಂದು ಅಪೇಕ್ಷೆಯಾಗಿತ್ತು. ಸರ್ಕಾರದಿಂದ ಒಂದು ಜಮೀನು ಲಭ್ಯವಾದ ಬಳಿಕ ನಮ್ಮ ಗ್ರಾಮ ಪಂಚಾಯತಲ್ಲಿ ಇದಕ್ಕೆ ಒಂದು ಸಮಿತಿಯನ್ನು ರಚಿಸಿಕೊಂಡು ಊರ ಹಾಗೂ ಪರವೂರ ಮಹನೀಯರನ್ನು ಸೇರಿಸಿಕೊಂಡು ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಆರಂಭಿಕ ಹಂತದ ಕೆಲಸವನ್ನು ನಾವಿಲ್ಲಿ ಮಾಡಲಿಕ್ಕೆ ಆರಂಭಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದೀಗ ತಾನೇ ಶಿಲಾನ್ಯಾಸ ಕಾರ್ಯ ನೆರವೇರಿದೆ. ಈ ಒಂದು ಸಂದರ್ಭದಲ್ಲಿ ತಮ್ಮನ್ನುದ್ದೇಶಿಸಿ ಹಾಗೂ ಈ ಭಾಗದ ಒಂದು ಅಭಿವೃದ್ಧಿಗಾಗಿ ಈ ಭಾಗದ ಶಾಸಕರು ಒಂದು ಅನುದಾನವನ್ನು ಘೋಷಣೆ ಮಾಡುವ ಮುಖಾಂತರ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತೇವೆ. ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಹಾಗೂ ನಿರ್ಮಾಣ ಸಮಿತಿ ಹಾಗೂ ಪಾವೂರು ಗ್ರಾಮ ಪಂಚಾಯತ್ ಇದರ ಜಂಟಿ ನೇತೃತ್ವದಲ್ಲಿ ಪಾವೂರಿನಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ನೂತನವಾದ ಹಿಂದೂ ರುದ್ರಭೂಮಿಯ ಈ ಒಂದು ಶಂಕುಸ್ಥಾಪನೆಯ ಅರ್ಥಪೂರ್ಣ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಶಂಕುಸ್ಥಾಪನೆಗೆ ಇದ್ದಂಥ ನಮ್ಮೆಲ್ಲ ಗೌರವಿತರು, ನಮಗೆ ಹಿರಿಯರಾಗಿರುವಂಥ ಸನ್ಮಾನ್ಯ ಉಗ್ಗಪ್ಪ ಪೂಜಾರಿರವರೇ, ಗ್ರಾಮ ಪಂಚಾಯತಿನ ಅಧ್ಯಕ್ಷ ಅಂತ ಫೈರೋಜ್ ಅವರೇ, ಉಪಾಧ್ಯಕ್ಷ ಅಂತ ಲೀಲಾಖನವರೇ, ತಾಲೂಕು ಪಂಚಾಯತ್ನ ಅಧ್ಯಕ್ಷರು, ಈ ಒಂದು ಸ್ಥಳ ಮತ್ತು ಈ ಎಲ್ಲ ಪ್ರದೇಶ ಅಭಿವೃದ್ಧಿ ಪ್ರಮುಖರಾಗಿರುವಂಥ ಪಾವೂರ್ ಮೋನಾಖನವರೇ, ನಮ್ಮೊಟ್ಟಿಗೆ ಇರುವಂಥ ಗೌತಮ ಯೋಗರಾಜ್ ಭೋಜರಾಜ್ ಪಂಡಿತ್ ಅವರೇ, ನಾರಾಯಣಣ್ಣನವರೇ, ಅದೇ ರೀತಿ ಸೋಂಪಣ್ಣನವರೇ, ನಮ್ಮ ಎಲ್ಲ ಕಾರ್ಯಕ್ರಮ ವಹಿಸಿದಂಥ ಲಯನ್ನ ಸನ್ಮಿತರಾಗಿರುವಂಥ ನಮ್ಮ ಪ್ರಭಾಕರ್ ಶೆಟ್ಟರವರೇ, ಅದೇ ರೀತಿ ಡಾಕ್ಟರ್ ಶಂಕರಾನಂದ್ ಅವರೇ, ಲಕ್ಷ್ಮಣ್ ಕೋಟ್ಯಾನ್ರವರೇ, ದುಗ್ಗಪ್ಪಣ್ಣನವರೇ, ಸುರೇಶ್ ಶೆಟ್ಟರವರೇ, ಬಾಬುರವರೇ, ನಾರಾಯಣವರೇ, ಇನ್ನಿತರ ಎಲ್ಲ ನಮ್ಮ ಗ್ರಾಮ ಪಂಚಾಯತಿನ ಹಿರಿಯ ಸದಸ್ಯರೇ, ಈ ಊರಿನ ಹಿರಿಯ ನಮ್ಮ ಗಣ್ಯ ಅತಿಥಿಗಳೇ, ಪಂಚಾಯತಿನ ಅಧಿಕಾರಿ ವರ್ಗದವರೇ ಮತ್ತು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪ್ರತಿಯೊಬ್ಬರು ಪತ್ರಕರ್ತರ ಸೋದರ ಮಿತ್ರರೇ, ಹಿಂದೂ ರುದ್ರಭೂಮಿ ಸಮಿತಿಯ ಅಧ್ಯಕ್ಷರಾದ ವಿವೇಕರೈ ಮತ್ತೆಲ್ಲ ನಮ್ಮ ಸರ್ವ ಸದಸ್ಯರೇ, ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ಅತಿ ಶೀಘ್ರದಲ್ಲೇ ನೂತನವಾದ ಹಿಂದೂ ರುದ್ರಭೂಮಿ ಇವತ್ತು ಬಂದು ಈ ಪ್ರದೇಶದ ಸರ್ವರಿಗೂ ಕೂಡ ಸರ್ವ ಕುಟುಂಬದವರಿಗೂ ಕೂಡ ಇವತ್ತು ಪ್ರಯೋಜನ ಆಗ್ತದೆ. ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಮತ್ತು ನಮ್ಮೆಲ್ಲ ಸದಸ್ಯರನ್ನು ಮತ್ತು ಹಿಂದೆ ಇದಕ್ಕೆ ಸ್ಥಳಾವಕಾಶ ಮಾಡಿಕೊಡಲಿಕ್ಕೆ ಆ ಸಂದರ್ಭದಲ್ಲಿ ಈ ಗ್ರಾಮ ಅಧ್ಯಕ್ಷ ವಹಿಸಿದಂಥ ಮೋನಾಕರನ್ನು ಅಭಿನಂದಿಸ್ತೇನೆ. ಮತ್ತು ಅಧಿಕಾರಿಗಳು ಆ ಜಾಗ ಗುರುತಿಸಿಕೊಂಡಿದ್ದಾರೆ ಮತ್ತು ಊರವರು ಯಾರು ಸಹಕಾರ ಕೊಟ್ಟಿದ್ದಾರೆ. ಒಂದು ಅತ್ಯುತ್ತಮವಾದ ಒಂದು ಸ್ಥಳವಂತ ಇವತ್ತು ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಎರಡನೇದು, ಇವತ್ತು ನಿರ್ಮಾಣ ಸಮಿತಿಯಾಗಿ ಅತಿ ಶೀಘ್ರದಲ್ಲೇ ಉತ್ತಮವಾದ ಆಗಬೇಕಂತ ಹೇಳಿಕೊಂಡು ಗ್ರಾಮ ಪಂಚಾಯತ್ ಮತ್ತು ನಿರ್ಮಾಣ ಸಮಿತಿ ಜೊತೆ ಸೇರಿಕೊಂಡು ಬಹುಶಃ ಇವತ್ತು ತಮ್ಮ ಸಮಿತಿ ಮಾಡಿ ತಾವು ಇವತ್ತು ಕಾರ್ಯ ಮಾಡಿದ್ದೀರಿ. ವಿವೇಕ್ ಅವರು ಇವತ್ತು ಅಧ್ಯಕ್ಷರಾಗಿದ್ದಾರೆ, ತಾವೆಲ್ಲರೂ ಕೂಡ ಸಹಕಾರ ಕೊಡ್ತಿದ್ದಾರೆ. ಖಂಡಿತವಾಗಿಯೂ ವಿವೇಕರು ಯಾವುದೊಂದು ಕೆಲಸ ಪ್ರಾರಂಭ ಮಾಡಿದರೆ ಅದು ಖಂಡಿತ ಪೂರ್ಣಗೊಳ್ಳೇಗೊಳ್ತದೆ. ಬಹುಶಃ ನಮಗೆ ಇವತ್ತು ಸೋಮನಾಥ ದೇವಸ್ಥಾನದ ರಸ್ತೆಗೆ ಪ್ರಮುಖವಾಗಿ ಮೋನಾಕರ್ ಅವರು, ಪ್ರಭಾಕರ್ ಅವರು, ವಿವೇಕರ್ ಅವರು ಮತ್ತು ಪ್ರಭಾಕರ್ ಮತ್ತು ವಿವೇಕ್ ಅವರು ಅಷ್ಟು ಬೆನ್ನು ಬೀಳದಿದ್ದರೆ ಆ ರಸ್ತೆ ಕೂಡ ಅಷ್ಟು ಸುಲಭದಲ್ಲಿ ಆಗುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ದಿವಸಗಳು ಬೆನ್ನು ಬೀಳುವಂಥ ಪರಿಸ್ಥಿತಿ ಇತ್ತು. ಆದ ಕಾರಣ ಊರವರು ಖಂಡಿತವಾಗಿ ಅದರ ಬಗ್ಗೆ ನೆನಪಿಟ್ಟುಕೊಳ್ತಾರೆಂಬ ವಿಶ್ವಾಸ ನನಗೆ ಇದೆ. ಊರವ್ರು ನೆನಪಿಡೋದಿದ್ದರೆ ದೇವರು ಖಂಡಿತವಾಗಿ ನೆನಪಿಟ್ಟು ಅದರ ಪ್ರತಿಫಲ ಕೊಡ್ತಾರೆ. ಅದರ ನಂತರ ಗ್ರಾಮ ಪಂಚಾಯತಲ್ಲಿ ಆದದ್ದು ನೆಕ್ಸ್ಟ್ ಅಧ್ಯಕ್ಷರಾಗಲಿಕ್ಕಿಲ್ಲ, ಒಳ್ಳೆಯದು. ಆದ ಕಾರಣ ಇದೆಲ್ಲ ಹಂತ ಆಗಿ ಬರುವಂಥ ಒಂದು ಸಂದರ್ಭ. ಸೊ ಈ ಒಂದು ಕೆಲಸ ಕೂಡ ಅತಿ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿ. ನಾವು ಕೂಡ ಹೇಳೋದು ನಮ್ಮ ಗ್ರಾಮದ ಪ್ರತಿಯೊಂದು ಕಡೆಯಲ್ಲಿ ಕೂಡ ಇವತ್ತು ಎಲ್ಲ ಧಾರ್ಮಿಕ ಕೇಂದ್ರಗಳ ರುದ್ರಭೂಮಿ ಇರಲಿ, ಕಬ್ರಸ್ಥಾನ ಇರಲಿ, ನಮ್ಮ ದೇವಿಯ ಎಲ್ಲ ಕೂಡ ಇರಬೇಕು.
ಅದಕ್ಕಾಗಿ ನಮ್ಮಲ್ಲಿ ಬಹುಶಃ ಎಲ್ಲ ಗ್ರಾಮದಲ್ಲಿ ಕೂಡ ಇವತ್ತಿದೆ, ಇಲ್ಲದಂತೆ ಯಾವುದು ಗ್ರಾಮ ಕೂಡ ಇವತ್ತಿಲ್ಲ. ಯಾಕೆಂತೇಳಿ ಇವತ್ತು ಕೊಣಾಜಿಯಲ್ಲಿ ಆಯಿತು, ಮಂಜನಾಡಲ್ಲಿ ಆಯಿತು, ನಾವು ಜಾಗ ಗುರುತಿಸಿಕೊಂಡಿದ್ದು ಅದು ಕೂಡ ಇವತ್ತು ಅಭಿವೃದ್ಧಿ ಆಗಬೇಕು. ಕುರುನಾಡಲ್ಲಿ ಇದೆ, ಚೇಲುಲ್ಲಿದೆ, ಕಿನ್ಯದಲ್ಲಿ ಇದೆ, ಅಂಬ್ಲಮ್ಮ ಗ್ರಾಮ ಹರೆಕಾಲಕ್ಕೆ ಪಕ್ಕದಲ್ಲಿದೆ. ಇಲ್ಲಿ ಕೆಂಜಿಲ ನಿಮ್ಮ ಕ್ಷೇತ್ರ ಕೆಂಜಿಲ ಎಲ್ಲಿ ಸಜಿಪ ಕೆಂಜಿಲದಲ್ಲಿ ಯಶವಂತ್ ಅವರು ಬಂದು ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲ ಸ್ಥಳೀಯ ತಗೊಂಡು ಆ ಊರು ಮಾಡಿದ್ವಿ. ಅಲ್ಲಿ ಯಶವಂತ್ ಅವರು ಮಾಡಿದರು, ಇಲ್ಲಿ ದೇವದಾಸ್ ಭಂಡಾರಿ ಮಾಡಿದರು, ಇಲ್ಲಿ ಪ್ರಸಾದ ಅಂದರೆ ನೇತೃತ್ವ ವಹಿಸಿ ಎಲ್ಲಕ್ಕೆ ಸಹಕಾರ ಕೊಡ್ತಾರೆ. ನೇತೃತ್ವ ವಹಿಸಿಕೊಂಡು ಇವತ್ತು ಅವರು ಮಾಡಿದ್ದಾರೆ. ಇಲ್ಲಿ ಕೂಡ ಎಲ್ಲರ ಸಹಕಾರ ಮುಖಾಂತರ ಅತ್ಯಂತ ಸುಂದರವಾದ, ಅತ್ಯಂತ ಭವ್ಯವಾದ, ಅತ್ಯಂತ ಪವಿತ್ರವಾದ ಒಂದು ಹಿಂದೂ ರುದ್ರಭೂಮಿ ಆದಷ್ಟು ಬೇಗನೆ ಬರಲಿ. ನನ್ನ ಸಂಪೂರ್ಣವಾದ ಸಹಕಾರ ನನ್ನ ಸರ್ಕಾರದ ಮುಖಾಂತರವೂ ನನ್ನ ವ್ಯಕ್ತಿಗಳ ಮುಖಾಂತರ ಕೊಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಹಿಂದಿನ ಸರ್ಕಾರದ ಸಂದರ್ಭ ಕಡ್ಡಾಯವಾಗಿ ಮಾಡಿದ್ದೆವು. ಸಿದ್ದರಾಮಯ್ಯ ಅವರು ಎಷ್ಟು ಇದಿತ್ತು ಅಂತ ಹೇಳಿದರೆ ಅಧಿಕಾರಿಗಳಿಗೆ ನನಗೆ ನೆನಪಿದೆ. ಡಿ ಸಿ ಆಫೀಸಲ್ಲಿ ಡಿ ಸಿಗಳ ಮೀಟಿಂಗ್ ಇದೆ, ಮುಖ್ಯಮಂತ್ರಿಗಳು, ಡಿ ಸಿಗಳು ಮತ್ತು ಮುಖ್ಯಮಂತ್ರಿಗಳು ಒಂದು ಅರ್ಧ ಗಂಟೆ ಚರ್ಚೆ ಬರೀ ಇದರ ಬಗ್ಗೆ ಮಾಡಿದರು. ಜಾಗ ಇಲ್ವಾ, ನೀವು ಪರ್ಚೇಸ್ ಮಾಡಿ ಜಾಗ ಕೊಡಿ. ನೀವು ಜಾಗ ಇಲ್ಲ ಅಂತೇಳಿ 10-15 ಕಿಲೋಮೀಟರ್ ದೂರ ಮಾಡಬೇಡಿ, ಹತ್ತಿರದಲ್ಲಿ ಮಾಡಿ. ನಿಮಗೆ ಮಾಡಲಿಕ್ಕೆ ಸರ್ಕಾರಿ ಜಾಗ ಇಲ್ವಾ, ನೀವು ಜಾಗ ಪರ್ಚೇಸ್ ಮಾಡಿ ಕೊಡಬೇಕಂತೇಳಿ ಕಟ್ಟಪ್ಪನ ಮಾಡಿದೆ. ಮತ್ತು ಎಲ್ಲ ಜಿಲ್ಲಾ ಗ್ರಾಮ ಡಿ ಸಿ ಅವರಿಗೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಮಿನಿಮಮ್ 5 ಲಕ್ಷ ಕೊಡಬೇಕಂದ್ರೆ ಅವತ್ತೇ ಬಿಡುಗಡೆ ಮಾಡಿದರು. ಆ ದುಡ್ಡು ಇನ್ನೂ ಕೂಡ ಇದೆ, ಭಾಳಷ್ಟು ಖರ್ಚಾಗಲಿಲ್ಲ. ಯಾಕೆ ಇವರು ಕೊಡಲಿಕ್ಕೆ ಅಷ್ಟು ಕಷ್ಟಪಡಿಸ್ತಾರೆ ಅಧಿಕಾರಿಗಳು. ಸೊ ಎಲ್ಲ ವ್ಯವಸ್ಥೆ ಇವತ್ತು ಸರ್ಕಾರದಲ್ಲಿದೆ. ಸೊ ಸರ್ಕಾರದಿಂದ ಈಗಿನ ಮುಖ್ಯಮಂತ್ರಿ ಇರಲಿ, ಈಗಿನ ಸಚಿವರಿರಲಿ, ಅವರ ಸಹಕಾರ ಪಡೆದುಕೊಂಡು ಬಹುಶಃ ನನ್ನಿಂದ ಆಗೋ ನನ್ನ ವ್ಯಕ್ತಿಗೂ ಕೂಡ ನಾನು ಏನು ಸಾಧ್ಯತೆ ನಾನು ಖಂಡಿತವಾಗಿ ಕೊಟ್ಟು ಇಲ್ಲಿ ಮೂಲಭೂತ ಸೌಕರ್ಯ ಸಂಬಂಧ ಕೂಡ ನನ್ನ ಸಹಕಾರ ನಾನು ಇವತ್ತು ಖಂಡಿತವಾಗಿ ಇವತ್ತು ಕೊಡ್ತೇನೆ. ನೀರಿಗೆ ಸಂಬಂಧಪಟ್ಟಾಗೆ ನನಗೆ ಡೌಟ್ ಆದಷ್ಟು ಬೇಗ ಮುಗಿಲಿ ಟೈಮ್ ಮಾಡ್ಬೋದು. ಏನಿದ್ರು ಕೂಡ ಈಗ ನೀರಿನ ಶಾಶ್ವತವಾದ ಕುಡಿಯುವ ನೀರನ್ನು ತಾವು ಇವತ್ತು ನೋಡಿದ್ದೀರಿ. ನಾನು 6 ತಿಂಗಳು 8 ತಿಂಗಳ ಹಿಂದೆ ನಾನು ಇದ್ದಾಗ, ನಾನು ಸ್ಯಾಂಕ್ಷನ್ ಆದಾಗ ಯಾರು ನಂಬಲಿಲ್ಲ. ಬಂದಾಗ ಈಗ ಅಲ್ಲಿ ಪೈಪು ಬಿದ್ದಿದೆ. ಪೈಪ್ ಇವತ್ತು ನಮ್ಮ ತುಂಬೆಯಿಂದಲೇ ನೇರವಾಗಿ ಸಜಿಪದಿಂದ ಪೈಪ್ ಹಾಕ್ತಾ ಬರ್ತಾರೆ. ಇಲ್ಲಿ ಇವತ್ತು ನೀವು ಕಮಲಾಪದಲ್ಲಿ ಹೋದರೆ ಅಲ್ಲಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದು ನಡೀತಾ ಇದೆ. ಮತ್ತು ಅಲ್ಲಿಂದ ನೇರವಾಗಿ ಈ ನಮ್ಮ ಕ್ಷೇತ್ರದ ಎಲ್ಲ ಕಡೆಗಳಿಗೆ 24 ಗಂಟೆ ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗಿ ಅದಕ್ಕೆ ಇನ್ನೂ ಹೆಚ್ಚುವರಿ ಈಗ 63 ಕೋಟಿ ರೂಪಾಯಿ ಇವತ್ತು. ಯಾಕೆ ನಮ್ಮ ನಗರ ಸಚಿವನಾಗಿದ್ದೆ, ಆಗ ನಗರ ಪ್ರದೇಶ ಎಲ್ಲ ಮಾಡಿದ್ದೆ. ಗ್ರಾಮೀಣ ಮಟ್ಟಕ್ಕೆ ನಾವು ಕನೆಕ್ಷನ್, ಯಾಕೆ ನೀರು ಆಗ್ತದೆ, ಟ್ಯಾಂಕ್ ಎಲ್ಲ ಆಗಿದೆ, ಕನೆಕ್ಷನ್ ಕೊಡಲಿಕ್ಕೆ ನೆಟ್ವರ್ಕ್ ಪೈಪ್ ಆಗಬೇಕು. ಸೊ 63 ಕೋಟಿ ಅವತ್ತೇ ಪ್ರಪೋಸಲ್ ಮಾಡಿದ್ದೆ. ಕೃಷ್ಣ ಬೈರೇಗೌಡರನ್ನು ಅಪ್ರೂವ್ ಮಾಡಿದ್ದಾರೆ. ಈಗ ಮುಂದುವರಿಸಿಕೊಂಡು ಬರ್ತೇವೆ. ಖಂಡಿತವಾಗಿ ಈಗ ಕೂಡ ಈಶ್ವರಪ್ಪ ಮಾತಾಡಿದರೆ ಅವರು ಕೂಡ ಅದಕ್ಕೆ ಕೊಡ್ತಾರೆ. ಅದಾದರೆ ನೆಟ್ವರ್ಕ್ ಕೂಡ ಮುಗಿತದೆ. 1-2 ವರ್ಷ ಆಗುವಾಗ ಶಾಶ್ವತವಾದ ಕುಡಿಯುವ ನೀರು ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಎಲ್ಲರಿಗೂ ಕೂಡ. ಅದಕ್ಕಾಗಿ ನಾನು ಈ ಬ್ರಿಡ್ಜ್ ಮತ್ತು ಡ್ಯಾಮ್ ಮಾಡಿದ್ದು. ಯಾಕೆಂತ ಹೇಳಿದರೆ ನಾನು ಉಳ್ಳಾಲಕ್ಕೆ ಇವತ್ತು ನಮ್ಮ ತಂದೆದ್ದಾಗ 24 ಗಂಟೆ ಪೈಪ್ಲೈನ್ ಹಾಕಿದ್ರು ಅಲ್ಲಿಂದ ಮಂಗಳೂರಿಂದ. ನಮಗೆ 1 ಗಂಟೆ ಕೂಡ ನೀರು ಬರೋದಿಲ್ಲ. ಕೇಳಿದರೆ ಹೇಳ್ತಾರೆ ಮಂಗಳೂರಿಗೆ ಕುಡಲಿಕ್ಕೆ ನೀರಿಲ್ಲ ಮಾರೆ, ಈಗ ನೀವು ಇಲ್ಲಿ ಬಂದಂತ ನಿಮ್ಮ ನೀರಂತ. ನಮಗೆ ಅವ್ರು ಯಾವಾಗಲೂ ಕೂಡ ತಕರಾರು, ಗಲಾಟೆ, ದುಡ್ಡು ಕಟ್ಟಲೆ, ಚರ್ಚೆ, ಏನು ಈ ಸಮಸ್ಯೆ ಆಗಬಾರ್ದು ಅಂತ ಹೇಳಿಕೊಂಡು ಇಲ್ಲಿಗ ನಾವು ಹೆಚ್ಚುವರಿ ನೀರಿಗಾಗಿ ಇವತ್ತು ನಾವು ಇದು ಮಾಡಿದ್ದೇವೆ. ಈಗ ಅರೆಕಾಲದ ಡ್ಯಾಮ್ ಕೂಡ ಮುಂದಿನ ತಿಂಗಳು ನಾವು ಇವತ್ತು ಪ್ರಾರಂಭದನ್ನು ಮಾಡ್ತೇವೆ. ಡ್ಯಾಮ್ ಕಮ್ ಬ್ರಿಡ್ಜ್ ಮೇಲೆ 9.5 ಮೀಟ್ರದ್ದು ರಸ್ತೆ, ಅದು 7.5 ಮೀಟ್ರ್ ರಸ್ತೆ, 1 ಮೀಟ್ರ್ ಆ ಕಡೆ ಈ ಕಡೆ ಜನ ನಡ್ಕೊಂಡು ಹೋಗಲಿಕ್ಕೆ. ಸುಮಾರು ಅಲ್ಲಿಂದ ಹಿಡಿದು ತುಂಬೆ ತನಕ 3.5 ಕಿಲೋಮೀಟ್ರ್ ನೀರು 2 ಇದರಲ್ಲಿ ಇವಾಗ ನಾವು 4 ಇಂಚಿದು 4 MLD ನೀರು ಸ್ಟಾಕ್ ಮಾಡಲಿಕ್ಕೆ ಪ್ರೊವಿಷನ್ ಮಾಡಿದ್ರು ಕೂಡ ನಾವೀಗ 2 MLD ಮಾತ್ರ ನಿಲ್ಲಿಸಿ. ಯಾಕೆ ಇಲ್ಲದೆ ಮುಳುಗಡೆ ಆಗ್ತದೆ. ನಮ್ಗೆ ಬೇಕಾದಷ್ಟು ನೀರು ಸಿಗ್ತದೆ. ಇದು ನಮ್ಮ ಉಳ್ಳಾಲ ಕ್ಷೇತ್ರಕ್ಕಲ್ಲ, ತುಂಬೆಲಿ ಖಾಲಿ ಆದರೆ ಈ ಕಡೆ ಪಂಪ್ ಆಗಿ ಆ ಕಡೆ ತಗೊಂಡು ಹೋಗ್ಲಿಕ್ಕೆ. ನೀವು ಮಂಗಳೂರಿಗೆ ಕೂಡ ನೀರಿನ ಕೊರತೆ, 30 ವರ್ಷಕ್ಕೆ ನೀರಿನ ಕೊರತೆ ಇಲ್ಲದ ರೀತಿಯೊಂದು ಅತ್ಯುತ್ತಮವಾದ ಒಂದು ಸಿಸ್ಟಮ್ ಇವತ್ತು ತಂದಾದ ನನಗೆ ಇವತ್ತು ಸಂತೋಷ ಆಗ್ತದೆ. ಆ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗ್ತದೆ. ಅದರ ಜೊತೆ ತಾಲೂಕು ಕೂಡ ಇವತ್ತು ಆಗಿದೆ. ಸೊ ನಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಅಭಿವೃದ್ಧಿಗೆ ಪೂರಕವಾಗಿ ಭವಿಷ್ಯದ ದಿನಗಳಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯ ಇವತ್ತು ಬೇಕಾ, ಅದು ನಾನು ಅಧಿಕಾರದಲ್ಲಿ ಇಲ್ಲದಿರಲಿ, ಶಾಶ್ವತವಾಗಿ ಇಲ್ಲಿ ನೆಲೆ ನಿಲ್ಲುವಂಥ ಕೆಲಸ ಬಹುಶಃ ಕುಡಿಯೋ ನೀರಿರಲಿ, ರಸ್ತೆ ಇರಲಿ, ನಿಮ್ಮ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರಲಿ. ಪ್ಲಸ್ ನಾನು ಈಗ ತಾಲೂಕು ಯಾಕೆ ಮಾಡಿದೆ ಅಂತ ಹೇಳಿದರೆ 22 ಡಿಪಾರ್ಟ್ಮೆಂಟ್ ಇಲ್ಲಿ ಬರ್ತದೆ. ತಾಲೂಕು ಮಟ್ಟದ ನಿಮಗೆ ಗ್ರೌಂಡ್ ಆಗ್ತದೆ, ತಾಲೂಕು ಮಟ್ಟದ 100 ಬೆಡ್ ಆಸ್ಪತ್ರೆ ಆಗ್ತದೆ, ತಾಲೂಕು ಮಟ್ಟದ ರಂಗಮಂದಿರ ಬರ್ತದೆ, ತಾಲೂಕು ಮಟ್ಟದ ಅಂಬೇಡ್ಕರ್ ಭವನ್ ಬರ್ತದೆ, ತಾಲೂಕು ಮಟ್ಟದ ಟೌನ್ ಹಾಲ್ ಬರ್ತದೆ, ತಾಲೂಕು ಮಟ್ಟಕ್ಕೆ ಒಂದು ತಾಲೂಕು ಅಂತ ಘೋಷಣೆ ಮಾಡಿ ಫೈರ್ ಸರ್ವಿಸ್ ಬರ್ತದೆ, ತಾಲೂಕು ಅಂತ RTO ಬರ್ತದೆ, ತಾಲೂಕು ಮಟ್ಟದ ಕೋರ್ಟ್ ಬರ್ತದೆ, ತಾಲೂಕು ಅಂತ ಘೋಷಣೆ ಮಾಡಿ ಏನೆಲ್ಲ ಯೋಜನೆ ಇದೆಯಾ ಅದೆಲ್ಲ ಕಡ್ಡಾಯವಾಗಿ ಬಂದೇ ಬರ್ತದೆ.
ಆದ ಕಾರಣ ಇಡೀ ಊರೇ ಇವತ್ತು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಆಗುವಂಥ ವಿಚಾರ ಇವತ್ತು ಆಗುವಂಥ ಸಂದರ್ಭ. ಅದಕ್ಕಾಗಿ ಬಹುಶಃ ಕುಮಾರಸ್ವಾಮಿಯನ್ನು ಕೂಡ ನಾನು ಇವತ್ತು ಮರಲಿಕ್ಕೆ ಸಾಧ್ಯ ಇಲ್ಲ. ಬರೀ ನಾನೊಂದು ಫೋನಲ್ಲಿ ಹೇಳಿದ್ದಕ್ಕೆ ನನಗೆ ಈ ತಾಲೂಕನ್ನು ನನಗೆ ಫೋನಲ್ಲಿ ನಾನು ಅದು ಕ್ಯಾಬಿನೆಟ್ ಮೀಟಿಂಗ್ ನಾನು ಸಚಿವ ಹೋಗ್ಲಿಕ್ಕೆ ಆಗಲಿಲ್ಲ, ನಾನು ಡೆಲ್ಲಿಗೆ ಹೋಗಿದ್ದೆ. ಫೋನಲ್ಲಿ ಹೇಳಿದ್ದಕ್ಕೆ ಸೇರಿಸಿ ಇವತ್ತು ತಾಲೂಕಾಗಿ ಘೋಷಣೆ ಮಾಡಿ ಕಳಿಸಿದ್ದಾರೆ. ಅಂತಿಮ ಹಂತದಲ್ಲಿದೆ. ಆದಷ್ಟು ಅದಾದರೆ ಈ ನಮ್ಮ ಮಕ್ಕಳು ನಾವಂತಲ್ಲ, ಸಣ್ಣ ಸಣ್ಣ ಯುವಕರು ಯಾರಿದ್ದಾರೆ 10 ವರ್ಷ ನಂತರ ಇಲ್ಲಿಯ ಬೆಳವಣಿಗೆ ಯಾರನ್ನೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಇಲ್ಲಿಯ ಡೆವಲಪ್ಮೆಂಟ್ ಆಗ್ತದೆ. ಇಲ್ಲಿಯಾಗೆ ಈಗ ಮೂಲ ಸಂಸಿಗೆ ಐತಿತ್ತೆ ಅಷ್ಟೇ, ಒಮ್ಮೆ ಭತ್ತದ ಮಂಡ ಪೂರ 10 ಲಕ್ಷ ಹಾಕೋಣ ಆಟೋಮೆಟಿಕ್ ಅದು. ಇವತ್ತು ಬೆಂಗಳೂರು ಆದದ್ದು ಅದೇ. ಬೆಂಗಳೂರು ಎಲ್ಲರೂ ಕೂಡ ಶ್ರೀಮಂತರಾಗಿದ್ದಾರೆ. ಯಾಕೆ? ಬೆಂಗಳೂರು ಸಣ್ಣದಿತ್ತು, ಯಾರಿಗೂ ಕೂಡ ಲ್ಯಾಂಡ್ ವ್ಯಾಲ್ಯೂ ಇರಲಿಲ್ಲ, ಬರೀ ತೋಟ ಗ್ರೇಪ್ಸ್ ತಾರೀಕು ಮಾಡಿದೆ. ದೊಡ್ಡಾದ ತಕ್ಷಣ ಅಲ್ಲಿ BBMP ಆಯಿತು, 5 ಆಯ್ತು. ಆದ ತಕ್ಷಣ ಒಂದು ಸಂಸದದು 1 ಲಕ್ಷದ 1 ಕೋಟಿ ಆಯಿತು. ಎಲ್ಲರೂ ಕೂಡ ಸುತ್ತಮುತ್ತ ಗ್ರಾಮೀಣ ಮಾಸ ಎಲ್ಲರೂ ಕೂಡ ಅತ್ಯಂತ ಶ್ರೀಮಂತರಾಗುವಂಥ ಇದು ನಮ್ಮದು ಆಡಳಿತದ ಮುಖ್ಯ ಕ್ರಾಂತಿಕಾರಿ ಬದಲಾವಣೆ ಸಮಾಜದಲ್ಲಿ ತರುವಂಥ ಉದ್ದೇಶ ಆಗಬೇಕಾದ್ರೆ ಈ ರೀತಿಯ ದೂರದರ್ಶಿತ್ವದ ಯೋಜನೆ ತರುವಂಥ ವಿಚಾರ ಇವತ್ತು ಆಗಬೇಕು. ಅದಕ್ಕಾಗಿ ಇದನ್ನೆಲ್ಲ ಈ ಒಂದು ನಮ್ಮ ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ನಾವಿವತ್ತು ತಂದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನನ್ನ ವಿಶೇಷವಾದ ಅಭಿನಂದನೆ ಈ ಊರ ಸರ್ವರಿಗೂ ಕೂಡ. ಪಾವೂರು ಗ್ರಾಮ ಒಂದು ಸಂತೋಷನೇ, ಎಲ್ಲ ಹಿರಿಯರು ಮತ್ತು ಕಿರಿಯರು ಸಮರ್ಪಕ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರಿಗೆ ಸಹಕರಿಸಿಕೊಂಡು ಬಹುಶಃ ಹಿರಿಯರ ಮಾತನ್ನು ಯಾವಾಗಲೂ ತಪ್ಪದೆ ಅಥವಾ ಹಿರಿಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಿರಿಯರು ಕೂಡ ನಡೆಸಿಕೊಳ್ಳದೆ ಮತ್ತು ಕಿರಿಯರಿಗೆ ಒಂದು ನೋವು ಹಿರಿಯರು ಕೂಡ ವಹಿಸದೆ ಒಂದು ಪ್ರೀತಿ ವಿಶ್ವಾಸದಿಂದ ನಡೆದಂಥ ಒಂದು ಗ್ರಾಮ ಅದು ಶಾಶ್ವತವಾಗಿ ಮುಂದುವರಲಿ ಅಂತ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಈ ರಸ್ತೆಗೆ ಸಂಬಂಧಪಟ್ಟ ಕೂಡ ಖಂಡಿತವಾಗಿಯೂ ಈ ಒಂದು ಎಲ್ಲ ಕೆಲಸ ಆಗೋ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಮಾಡಲಿಕ್ಕೆ ನನ್ನ ಕ್ರಮವನ್ನು ನಾವು ಇವತ್ತು ಕೈಗೊಳ್ಳುವಂಥ ವಿಚಾರ ಇವತ್ತು ಆಗ್ತದೆ. ಈಗ ಹೇಳಿದಾಗೆ ಬಹುತೇಕ ಎಲ್ಲ ಪ್ರದೇಶ ಕೂಡ ಇಲ್ಲಿ ರಸ್ತೆ ಮಾಡುವಂಥ ಅವಕಾಶ ಆಯಿತು. ನೆಕ್ಸ್ಟು ನಮ್ಮ ಫಸ್ಟ್ ಕೆಲಸ ನೀಲಕ್ಕನವರ ಮನೆ, ನಂದಕ್ಕೆ ತಪ್ಪಲ್ಲ, ಅಲ್ಲಿ ಜಾಗ ಅವ್ರದ್ದು ತಪ್ಪು, ಜಾಗ ಬಿಡಲಿಲ್ಲ, ನಾನೇನು ಮಾಡಲಿ ಇದರಲ್ಲಿ. ಆಗ ಈ ಸಲ ನಾವು ಅದನ್ನು ನಮ್ಮ ನದಿ ಬದಿಯಲ್ಲಿ ಹಾಕಿಕೊಂಡು ಯಾರು ಬಿಡೋದಿತ್ತು ನದಿ ಬದಿಯಲ್ಲಿ ತೆಕ್ಕೊಂಡು ಹೋಗಿ ಅವರಿಗೆ ರಸ್ತೆ ಸಂಪರ್ಕ ಮಾಡುವಂಥ ಕೆಲಸ ನಾವು ಫಸ್ಟ್ ಅವರ ಕೆಲಸ. ನಮ್ಮನ್ನು ಹೋಗಿದೆ ಪಾಪ, ನನಗೆ ಬೇಸರ ಆಯಿತು ಹೋದಾಗ. ನಾನೇ ಗಾಡಿ ಬಿಟ್ಕೊಂಡು ಹೋದೆ, ನನಗೆ ಆಯಿತು ನಮಗೆ 6 ಗಂಟೆಗೆ ಸಂಜೆ ಹೊತ್ತು ಹೋಗ್ಲಿಕ್ಕೆ ಆಗೋದಿಲ್ಲ, ರಾತ್ರಿ 10-11 ಗಂಟೆ ಪರಿಸ್ಥಿತಿ ಹೀಗೆ ಹೋಗ್ಬೋದು ಇದರಲ್ಲಿ. ಸೊ ಅದನ್ನು ನಾವು ಮಾಡಿಕೊಡುವಂಥ ಕೆಲಸ ನಾವು ಖಂಡಿತವಾಗಿ ಮುಂದಿನ ತೆಕ್ಕೊಳ್ಳುವ. ತದನಂತರ ಕೆಲವೊಂದು ಕೂಡ ಸಣ್ಣ ಪುಟ್ಟ ಕೆಲಸ ಇಲ್ಲ ಅಂತ ಹೇಳೋದಿಲ್ಲ, ಕೆಲಸ ನಿರಂತರ. ಆದ ಕಾರಣ ಮಾಡಿದ್ದು ಭಾಳಷ್ಟಿದೆ, ಇನ್ನು ಮಾಡಲಿಕ್ಕೆ ಬೇಕಾದಷ್ಟಿದೆ ಅಂತ ಹಾಕಬೇಕು ಸರ್. ಏನಂದರೆ ನಮಗೆ ಸಹ ಹೋಗ್ಲಿಕ್ಕೆ ನಾಟಗೋಡಿ ಕಡೆಗೆ ಹೋಗ್ಬೇಕಾದ್ರೆ ಅದು ಏರಿಕೆ ಆದ ನೆರೆ ಸಂದರ್ಭದಲ್ಲಿ ಈಗ ತಗ್ಗ ಪ್ರದೇಶವಾಗಿ ಎಲ್ಲರಿಗೂ ಸಂಪರ್ಕ ಆಗ್ತದೆ. ಹೌದು, ಅದು ಮಾಡಿಸ್ಬೋದು. ಮತ್ತು ತಾಲೂಕಲ್ಲಿ ಎಲ್ಲಿ ಜಾಗ ಸರ್ ಅದು ಐಡೆಂಟಿಫೈ ಮಾಡ್ತಿದ್ದಾರೆ. ಹೌದಾ? ಇದರಲ್ಲಿ ಇದಕ್ಕೆ ಇಲ್ಲಿ ಅದು ಮುಖ್ಯ ರಸ್ತೆಯಲ್ಲಿ ಇರ್ತದೆ. ಇದಕ್ಕೆ ನಾಟಕಲ್ಲ ಇದೆ, ಮತ್ತು ನಿಮ್ಮ ಆ ಕಡೆ ಇದೆ, ಇಲ್ಲಿ ದೆರ್ಲಕಟ್ಟೆ ಸೈಡ್ ಎಲ್ಲಿ ನಮ್ಗೆ 5 ಎಕರೆ ಜಾಗ ಸಿಗ್ತದೆ ಅಲ್ಲಿ ಒಂದು. ಈಗ ನಮಗೆ ಉಲ್ಲಾಳದಲ್ಲಿ 1 ಎಕರೆದಲ್ಲಿ ಮಾಡ್ಬೋದು. ಮಾಡಿದ್ರೆ ಏನಾಗ್ತದೆ, ಈಗ ಅಂಪನ್ ಕಟ್ಟಿರೋ ಸಮಸ್ಯೆ ಆಗ್ತದೆ, ಮತ್ತು ಬ್ಲಾಕ್ ರಶ್ ಹೋಗ್ಲಿಕ್ಕೆ ಆಗೋದಿಲ್ಲ. ಜನರಿಗೆ ಸುಲಭ ಬಂದು ಹೋಗ್ತಾರೆ. ಈಗ ಅಂಪನ್ ಗಂಟೆ ಹೋಗ್ಲಿಕ್ಕೆ ಮನಸ್ಸಾಗೋದು, ಯಾಕೆ ಹೋದ್ರೆ ಅರ್ಧ ಗಂಟೆ ಬೇಕು, ನಮ್ಮ ಬೇರೆ ಇಡೀ ನನ್ನ ಕೆಲಸ ಮುಗೀತು. ನಾನೇ ಹೋಗಿ ಅಂಪನ್ ಗಂಟೆ ಹೋದ್ರೆ ಎಷ್ಟೋ ದಿವಸ ಆಯಿತು. ಯಾಕೆ ಹೋದ್ರೆ ಮುಕ್ಕಾಲ್ಗೆ ಒಂದು ಹೋಗಿ ಬರಬೇಕು, 1 ಗಂಟೆ ಬೇಕು ಒಂದು ಸಣ್ಣ ಕೆಲಸಕ್ಕೆ ಅಲ್ವಾ. ಸೊ ಜನ ಹೋಗೋದು ಅಭಿವೃದ್ಧಿ ಆಗೋದಿಲ್ಲ, ಬೇರೆ ಪ್ರದೇಶ ಅಭಿವೃದ್ಧಿ ಆಗ್ತದೆ. ಯಾವ ಪ್ರದೇಶ ಅಭಿವೃದ್ಧಿ ಆಗ್ತದೆ? ಎಲ್ಲಿ ಜನ ಹೋಗ್ತಾರೆ, ಅವರ ದುಡ್ಡು ಎಲ್ಲಿ ಖರ್ಚು ಮಾಡ್ತಾರೆ, ಎಲ್ಲಿ ಆರ್ಥಿಕ ಚಲವಲನ ಆಗ್ತದೆ, ಅದಕ್ಕೆ ಮಾತ್ರ ಅಭಿವೃದ್ಧಿ ಆಗೋದು. ಇಲ್ಲದೆ ಸುಮ್ಮನೆ ಇಲ್ಲಿ ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಇಲ್ಲಿ ಕೂಡ ಡೆವಲಪ್. ಎಷ್ಟೇ ದೊಡ್ಡ ನೀವು ಸಿಟಿ ಸೆಂಟರ್ ಕಟ್ಟಿ ಅಲ್ಲಿ ಜನ ಹೋಗಿ ದುಡ್ಡು ಖರ್ಚು ಮಾಡದಿದ್ದರೆ ಅವನು ಬಂದ್ ಮಾಡಿ, ಊರು ಕೂಡ ಅಷ್ಟೇ ಇದರಲ್ಲಿ. ಸೊ ಜನ ಬರಬೇಕು, ದುಡ್ಡು ಖರ್ಚಾಗಬೇಕು, ಆರ್ಥಿಕ ಚಲನವಲನ ಪ್ರದೇಶ ಇರಬೇಕು. ಅದಕ್ಕಾಗಿ ಟೂರಿಸಮ್, ಧಾರ್ಮಿಕ, ಯಾತ್ರಿಕ ಕೇಂದ್ರ ಇದನ್ನೆಲ್ಲ ಮೈಗೂಡಿಸಿಕೊಂಡು ಹೋಗುವಂಥ ಒಂದು ಸಂದರ್ಭ. ಒಬ್ಬನ ಬಡವನ ಮನೆಯಲ್ಲಿ ಅವನ ಕಿಸೆಯಲ್ಲಿ ಅವನಿಗೆ ಇಷ್ಟಿಷ್ಟು ದುಡ್ಡು ಅಂತ ಅವನಿಗೆ ಬರುವಂಥ ವ್ಯವಸ್ಥೆ ಏನಾದರೂ ಮಾಡಿದರೆ ಅವನೇನು ಮಾಡ್ತಾನೆ, ಹೋಗಿ ಡ್ರೆಸ್ ತಗೊಳ್ತಾನೆ, ಮಕ್ಕಳಿಗೆ ಚಾಕ್ಲೇಟ್ ತಗೊಳ್ತಾನೆ. ಆಗ ಅಂಗಡಿಯವನಿಗೆ ಬಿಸ್ನೆಸ್ ಆಗ್ತದೆ. ಅಂಗಡಿ ಏನು ಮಾಡ್ತಾನೆ, ಅವನು ಆವಾಗ ಒಂದಕ್ಕೊಂದು ಬಿಸ್ನೆಸ್ ಆಗ್ತದೆ. ಬಡವರ ಕಿಸೆಯಲ್ಲಿ ದುಡ್ಡು ಇಲ್ಲದಿದ್ದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಲಿ ಸಾಧ್ಯ ಇಲ್ಲ. ಸೊ ಅದು ಬಡವನ ಕಿಸೆಗೆ ಹೇಗೆ ದುಡ್ಡು ಬೀಳ್ಬೇಕಂತೇಳಿ ಸರ್ಕಾರ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಅವತ್ತು ಕೇಂದ್ರ ಸರ್ಕಾರ ಮನಮೋಹನ್ NREGಯನ್ನು ತಂದ ಉದ್ದೇಶ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ಕಿಸೆಯಲ್ಲಿ ಇಷ್ಟು ದುಡ್ಡು ಅಂತ ಬೀಳುವಂಥ ಪರಿಸ್ಥಿತಿ ಆಗ್ತದೆ. ಇನ್ನೂ ದೇಶದ ಆರ್ಥಿಕ ಪರಿಸ್ಥಿತಿ ಬಲಿಷ್ಠ ಆಗಬೇಕಾ, NRGಯಲ್ಲಿ ಡಬಲ್ ಆಗಬೇಕು ದುಡ್ಡು. ಆವಾಗ ಗ್ರಾಮೀಣ ಜನರ ಪ್ರತಿಯೊಂದು ಮನೆಯವರಿಗೂ ಕೂಡ
ಈಗ ಬರೋ ದುಡ್ಡಿನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕಿಸೆಯಲ್ಲಿ ಬಿದ್ದರೆ ಅವನು ಇವತ್ತೇನಾಗಿದೆ, ನನ್ನ ಮಗನಿಗೆ ಚಾಕ್ಲೇಟ್ ತಗೊಳ್ಬಾರ್ದಂತ ನಾನು ಚರ್ಚೆ ಮಾಡೋಂಥ ಪರಿಸ್ಥಿತಿ ಬಂದಿದೆ. ನಾನು ಇವತ್ತು ಬಿಸ್ಕೆಟ್ ತಗೊಂಡು ನಾಳೆ ನನಗೆ ದುಡ್ಡು ಮುಂಚೆ ಆಗಲ್ಲ, ಬೇಕಾದ್ರೆ ನೋಡಿದ ತಕ್ಷಣ ಗ್ರಾಮ ಚೌಡಿಯಲ್ಲಿ ಮಕ್ಕಳಿಗೆ ತಗೊಳ್ಳೋಣ ಅಲ್ಲೆಲ್ಲ ಎಲ್ಲಿ ಅಂತ ಬರ್ಬೋದಂತ ಆಲೋಚನೆ. ಈಗ ಬೇಕಾದ್ರೆ ನೋಡಿದರೆ ಕಿಸೆಯಲ್ಲಿ 100 ರೂಪಾಯಿ ಇದ್ದರೆ ಇವತ್ತು ತಗೊಳ್ಬೇಕಾ, ನಾಳೆ ಇವತ್ತು ಖರ್ಚಿನಲ್ಲಿ ನಾಳೆ ದುಡ್ಡು ಇಲ್ಲದಿದ್ದರೆ ಅಂದರೆ ಇವತ್ತು ನಮ್ಮ ಮಕ್ಕಳಿಗೆ ಬಿಸ್ಕೆಟ್ ತಗೊಳ್ಬೇಕಾ ಬೇಡವಾ ಅಂತ ಹೇಳುವಂಥ ಚಿಂತೆ ಆಗುವಂಥ ಪರಿಸ್ಥಿತಿ ಇವತ್ತು ಆರ್ಥಿಕವಾದ ಪರಿಸ್ಥಿತಿ. ಅತ್ಯಂತ ಶ್ರೀಮಂತರಿಂದ ಅತ್ಯಂತ ಬಡವರವರು ಇವತ್ತು ನೇತ್ರಾವತಿ ನದಿಯಲ್ಲಿ ಆಡ್ತಾ ಇದ್ದಾರೆ. ಸಿದ್ಧಾರ್ಥ ಅಂತವರು ಹಾರಿದ್ರು, ನಿಮ್ಮ ಅತ್ಯಂತ ಉತ್ತಮ ಪ್ರಭಾಕರಾಚಾರ್ಯರು ಏನು ಕೇಳಿದೆ, ಆರ್ಥಿಕವಾದ ಭಯದಿಂದ ತೀರಿ ಹೋದರು. ಮೊನ್ನೆ ಕೊಟ್ಟಾರಿ ಅಂತ ಯುವಕ ಬೆಳಿಗ್ಗೆ ಬೈಕ್ನಲ್ಲಿ ಸಾರ್ತಾನೆ, ಕೇಳಿದ್ರೇನು ಆರ್ಥಿಕ ಚೆನ್ನಾಗಿತ್ತು, ಈಗ ನಮಗೆ ಆರ್ಥಿಕ ಮನೇಲಿ ಅರ್ಧ ನಿಂತಿದೆ, ಈ ಟೆನ್ಷನ್ ಪೇಪರಲ್ಲಿ ಓದಿದ್ದು. ಸೊ ಅವ್ರು ಆರ್ಥಿಕ ಸಂಕಷ್ಟಕ್ಕೆ ಗುರುಗಾಗಿಸಿಕೊಂಡು ಜೀವ ತೆಗೆಯುವರೇ ಈ ಪರಿಸ್ಥಿತಿ, ಇನ್ನು ಜೀವ ತೆಗೆಯುವಂಥ ಮಾನಸಿಕ ಒತ್ತಡದಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಇದನ್ನೆಲ್ಲ ಸರ್ಕಾರ ಆಲೋಚನೆ ಮಾಡಬೇಕು. ನೆಮ್ಮದಿಯ ಜೀವನ ಕೊಡೋ ಜವಾಬ್ದಾರಿ ಸರ್ಕಾರದ್ದು. ಇವತ್ತು ಅತ್ಯಂತ ದೊಡ್ಡ ಒಂದಿಟ್ಟು ಸಣ್ಣ ಮಕ್ಕಳು ತನಕ ಟೆನ್ಷನಲ್ಲಿ, ಯಾಕೆ ಅಗತ್ಯ ಇಲ್ಲ ಅಲ್ಲ. ಅದಕ್ಕಾಗಿ ಇವತ್ತು ವಿಚಾರ ಇವತ್ತು ಹೇಳುವಂಥ ಸಂದರ್ಭ. ಅದಕ್ಕಾಗಿ ಬಹುಶಃ ಇದು ಅತ್ಯಂತ ಉತ್ತಮವಾಗಿ ಇವತ್ತು ಮುಂದೆ ಬಂದ ವಿಚಾರ ಇವತ್ತು ಆಗಲಿಂದ ಹೇಳಿಕೊಂಡು ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತಾನೆ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಶುಭ ಸಲ್ಲಿಸಿ ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಪಾವೂರು ಗ್ರಾಮ ಇವತ್ತು ಅಭಿವೃದ್ಧಿ ಸಮಿತಿ ಮತ್ತು ನಿರ್ಮಾಣ ಸಮಿತಿ ಅಂತಿದೆ. ಇದರಲ್ಲಿ ಅಭಿವೃದ್ಧಿ ಸಮಿತಿ ಅಂತ ಹೇಳಿದರೆ ಗ್ರಾಮ ಪಂಚಾಯತ್ ಸದಸ್ಯರನ್ನು ಒಳಗೊಂಡಂಥ ಗ್ರಾಮ ಪಂಚಾಯತ್ ಬಾಡಿ ಆಗಿರ್ತದೆ. ಅದರೊಟ್ಟಿಗೆ ನಿರ್ಮಾಣ ಸಮಿತಿ ಅಂತ ನಾವು ಮಾಡಿದ್ದೇವೆ. ಇವತ್ತು ಭಾಳಷ್ಟು ಸಂತೋಷದ ವಿಷಯ ಅಂತ ಹೇಳಿದರೆ, ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಒಬ್ಬರು ಅಥವಾ ಇಬ್ಬರಿಂದ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಡೀ ಗ್ರಾಮ ಮತ್ತು ಗ್ರಾಮ ಪಂಚಾಯತ್ ಜನರು ಮತ್ತು ಸೇರಿದರೆ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇರ್ತದೆ. ಯಾಕಂತ ಹೇಳಿದರೆ ಇವತ್ತು ಭಾಳಷ್ಟು ಸಂತೋಷ ಆಗ್ತದೆ. ನಾನೊಂದು ಫೋನ್ ಕರೆ ಮುಖಾಂತರ ಹೇಳಿದಂಥ ಎಲ್ಲ ವ್ಯಕ್ತಿಗಳು ಕೂಡ ಈ ಒಂದು ಜಾಗಕ್ಕೆ ಬಂದಿದ್ದಾರೆ. ಭಾಳಷ್ಟು ಖುಷಿ ಆಗ್ತಾ ಇದೆ. ನಾನು ವಿವೇಕ್ ರೈ ಜೊತೆ ಹೇಳಿದ್ದೇನೆ, ಯಾವುದೇ ಒಂದು ನೇತೃತ್ವ ವಹಿಸಿದರೆ, ಜನರನ್ನು ಒಟ್ಟಿಗೆ ಸೇರಿಸಿದರೆ ಖಂಡಿತ ಈ ಕೆಲಸ ಆಗೇ ಆಗ್ತದೆ. ಇವತ್ತು ನಮಗೆ ಯಾವುದೇ ಗ್ರ್ಯಾಂಟ್ ಇಲ್ಲ, ಉದ್ಯೋಗ ಖಾತ್ರಿಯ ಯೋಜನೆಯ ಒಂದು ನಾವು ಪ್ರಾರಂಭಿಸಿದ್ದೇವೆ. ನಾನು ನಿರ್ಮಾಣ ಸಮಿತಿಯ ಅಧ್ಯಕ್ಷ ಅಂತ ವಿವೇಕ್ ರೈ ಅವರಲ್ಲಿ ನಾನು ಭರವಸೆ ಕೊಟ್ಟಿದ್ದೇನೆ, ನಾವು ಆದಷ್ಟು ಬೇಗ ಊರವರ ಸಹಕಾರದೊಂದಿಗೆ ಉದ್ಯೋಗ ಖಾತ್ರಿ ಯೋಜನೆ ನಿಮಗೆ ಗೊತ್ತಿರಬೇಕು, ಯಾರು ಕೂಡ ಗುತ್ತಿಗೆದಾರರು ಅದಕ್ಕೆ ಮುಂದೆ ಬರುವುದಿಲ್ಲ. ನಮ್ಮ ಈ ಊರಿನ ಖಾಸಗಿ ಗುತ್ತಿಗೆದಾರ ಅಂತ ವಿನ್ಸೆಂಟ್ ಲೋಬರ್ ಅವರು, ಅವರ ಬಳಿ ಹೋಗಿ ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಕೊಂಡ್ರು. ಯಾವುದೇ ಲಾಭದ ಉದ್ದೇಶಕ್ಕಲ್ಲ. ನಾವು ಅವ್ರ ಜೊತೆ ಮಾತಾಡಿದಾಗ ನಮ್ಮ ಪಾವೂರು ಗ್ರಾಮದ ಭಾಳಷ್ಟು ಜನರಿದ್ದ ಬೇಡಿಕೆ ಅಂತ ಹೇಳ್ಬೋದು, ಅಭಿವೃದ್ಧಿಯ ಒಂದು ಮೂಲಭೂತ ಸೌಕರ್ಯದ ಒಂದು ಮಹತ್ವವಾದಂಥ ಒಂದು ಕಾರ್ಯ ರುದ್ರಭೂಮಿ ಅಂತೇಳಿ. ನಾನು ಈಗ ತಾಲೂಕು ಅಧ್ಯಕ್ಷರು ಹೇಳಿದಾಗೆ ಅವರ ಸತ್ಯಾಂಶ ನಾನು ಕೂಡ ಅದನ್ನೇ ನೋಡಿದ್ದೇನೆ. ಗ್ರಾಮದಲ್ಲಿ 3 ಸೆನ್ಸ್ ಮತ್ತು 5 ಸೆನ್ಸಲ್ಲಿ ಭಾಳಷ್ಟು ಹೆಚ್ಚಿನ ಜನರು 3 ಸೆನ್ಸ್ ಮತ್ತು 5 ಸೆನ್ಸಲ್ಲಿ ಇರುವಂಥ ಜನರುಗಳು ಜಾಸ್ತಿ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಜಾಸ್ತಿ ಜಾಗ ಇದ್ದವ್ರ ಹತ್ರ ಅವರು ಕೇಳಿದರೆ ಕೆಲವರು ಬಿಡ್ತಾ ಇರಲಿಲ್ಲ. ಆ ಸಂದರ್ಭ ಅವರಿಗೂ ಕೂಡ 10-20 ಕಿಲೋಮೀಟರ್ ದೂರ ಹೋಗುವಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಹಳಷ್ಟು ವರ್ಷದಿಂದ ಕಾಲ ಕಳೆದು ಬಂದಂಥ ಜನರೇ ಪಾವೂರು ಗ್ರಾಮದಲ್ಲಿ ಜಾಸ್ತಿ ಇದ್ದಾರೆ. ಅದನ್ನು ಮನಗಂಡು ಇವಾಗ ನಮ್ಮ ಈ ಸಮಿತಿಯಲ್ಲಿ ವಾಮನ್ ರಾಜ್ ಅವರು ಕಾರ್ಯದರ್ಶಿಯಾಗಿದ್ದಾರೆ, ವಿವೇಕ್ ರೈ ಅವರು ಭಾಳಷ್ಟು ಘಟಾನುಘಟಿಗಳಿದ್ದಾರೆ. ಅದರೊಟ್ಟಿಗೆ ಸದಸ್ಯರುಗಳು, ನಾನು ಶಾಸಕರ ಮುಂದೆ ಹೇಳಲೇಬೇಕು, ಇದಕ್ಕೆ ನಿರ್ಮಾಣ ಸಮಿತಿ ಮಾಡಿದಂಥ ಸದಸ್ಯರುಗಳು ಈ ಗ್ರಾಮದ ಘಟಾನುಘಟಿ ವಿವಿಧ ರಂಗದ ನಾಯಕತ್ವ ವಹಿಸುವಂಥವರೇ ಇದಕ್ಕೆ ಸದಸ್ಯರನ್ನು ಮಾಡಿದ್ದಾರೆ. ಯಾರು ಕೂಡ ಒಬ್ಬೊಬ್ಬರಿಗೆ ಒಂದೊಂದು 100 ಜನರ ಶಕ್ತಿ ಇರುವಂಥ ಒಬ್ಬೊಬ್ಬ ಸದಸ್ಯರನ್ನುಗಳನ್ನೇ ನಾವು ಇದಕ್ಕೆ ನೇಮಕ ಮಾಡಿದ್ದೇವೆ. ಒಂದು ಒಗ್ಗಟ್ಟು ಬೇಕು. ಒಗ್ಗಟ್ಟು ನಮ್ಮ ಇವತ್ತಿನ ಭಾಗವಹಿಸುವಿಕೆಯಲ್ಲಿ ನಮಗೆ ಒಗ್ಗಟ್ಟು ಕಾಣ್ತಾ ಇದೆ. ಎಲ್ಲರೂ ಚಾಚು ತಪ್ಪದೆ ಆ ತಕ್ಕ ಸಮಯಕ್ಕೆ ಜಾಗಕ್ಕೆ ಬಂದು ಸಹಕರಿಸಿದ್ದಾರೆ. ನಾನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಪಾವೂರು ಗ್ರಾಮದ ಸರ್ವ ಧರ್ಮದವರು ಮತ್ತು ಎಲ್ಲರ ಪರವಾಗಿ ನಾನು ಇವತ್ತು ಬಂದಂಥ ಎಲ್ಲ ಜನರನ್ನು ಅಭಿನಂದಿಸ್ತೇನೆ. ಅದರೊಟ್ಟಿಗೆ ನಾವು 2 ದಿವಸ ಮುಂಚೆ, ಒಂದು ವಾರಕ್ಕೆ ಮುಂಚೆ ಅಲ್ಲ, ಸರ್ಕಿಟ್ ಹೌಸಿಗೆ ಹೋಗಿ ಅವ್ರ ಜೊತೆ ಹೇಳಿದಾಗ ಅವರೆಲ್ಲ ಇವತ್ತಿನ ಕೆಲಸಗಳನ್ನು ಬದಿಗೊಟ್ಟಿ ಬೆಳಿಗ್ಗೆನೇ ಬಂದಿದ್ದಾರೆ. ನಮ್ಮ ವಿವೇಕ್ ರೈ ಹೇಳಿದರು ಬರ್ಬೋದಾ ಇಲ್ವಾ ಅಂತೇಳಿ, ಆದರೂ ಕೂಡ ನಾವಿಟ್ಟಂಥ ವಿಶ್ವಾಸಕ್ಕೆ ನಮಗೆ ಅವರು ಈ ಒಂದು ಜಾಗಕ್ಕೆ ಬಂದು ನಮಗೆ ಆ ಒಂದು ರಸ್ತೆ ಮಾಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ಈ ಹಿಂದೆ ಯಾವುದೆಲ್ಲ ರಸ್ತೆಗೆ ಕಾಲಿಟ್ಟಿದ್ದಾರೆ ಅವರು, ಕಳೆದ 1.5 ವರ್ಷ ಹಿಂದೆ ಗಾಡಿಗದ್ದೆ ಶಾಲೆಗೆ ಬರುವಾಗ ಇದೇ ಥರ ಜಲ್ಲಿ ಮೇಲೆ ಎತ್ತಾ ಇತ್ತು. ಆಕಸ್ಮಿಕವಾಗಿ ಬಂದಿದ್ದರು ಅವರು ಅಲ್ಲಿಗೆ. ಆದರೂ ಅದು ಬಂದು ಒಂದು ಮಾತು ಹೇಳಿದರು, ನಾನು ಹೇಳಿದ್ದೇನೆ,
ಯು ಟಿ ಖಾದರ್ ಸರ್ ಅವರು ಬಂದಿದ್ದಾರೆ. ಈ ರಸ್ತೆ ಖಂಡಿತ ಅಭಿವೃದ್ಧಿ ಆಗ್ತದೆ ಅಂತೇಳಿ ಗಾಡಿಗದ್ದೆ ಶಾಲೆ ಹೋಗುವ ಒಂದು ರಸ್ತೆ 22 ಲಕ್ಷ ಅವರ ಅನುದಾನದಿಂದ ಇಟ್ಟು ಆ ರಸ್ತೆ ಸುಸಜ್ಜಿತವಾದಂಥ ರಸ್ತೆ ಮಾಡಿಕೊಟ್ಟಿದ್ದಾರೆ. ಈ ರಸ್ತೆಗೆ ಕೂಡ ಅವರ ಕಾರ್ ಬರಬೇಕಂತ ನಮಗೊಂದು ಹಠ ಇತ್ತು. ಯಾವ ರೀತಿ ಗಾಡಿಗದ್ದೆ ಶಾಲೆ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಆಕಸ್ಮಿಕವಾಗಿ ಯು ಟಿ ಖಾದರ್ ಸರ್ ಅವರ ಕಾರ್ ಬಂದು ನಂತರದ ದಿನಗಳಲ್ಲಿ ಆ ರಸ್ತೆಗೆ ಸುಸಜ್ಜಿತವಾಗಿ ರಸ್ತೆ ಮಾಡಿದ್ದಾರೋ ಅದೇ ರೀತಿ ನಮ್ಮ ಅವರ ಕಾರ್ 1 ನಂಬರ್ನ ಕಾರ್ ಈ ಒಂದು ಮಣ್ಣಿಗೆ ಬಂದಿದೆ. ನಮಗೆ ಒಂದು ಆಸೆ ಇತ್ತು ನಿಮ್ಮ ಕಾರ್ ಈ ಒಂದು ರಸ್ತೆಗೆ ಬರಬೇಕಂತ ಹೇಳಿ, ಅದು ಬಂದಿದೆ. ಆ ಬಂದ ಮೇಲೆ ನಮಗೆ ಯಾವುದೇ ಇನ್ನು ಸಂಶಯ ಇಲ್ಲ, ಖಂಡಿತವಾಗಿ ಕೂಡ ಈ ರಸ್ತೆ ಸುಸಜ್ಜಿತವಾದ ರಸ್ತೆ ರುದ್ರಭೂಮಿಗೆ ಆಗಿ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಅವರನ್ನು ಬಂದದಕ್ಕೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ. ಅದು ಕೂಡ ಅವರೇ ಮಾಡಿಸಿದ್ದು. ಎಲ್ಲ ಟೋಟಲಿ ಅಭಿವೃದ್ಧಿಯ ರೂವಾರಿ ಅಂತ ಹೇಳ್ಬೋದು. ಹಲವಾರು ನೀರಿಗೆ ಬೋರ್ವೆಲ್ ಕೂಡ ಕೊಡಿಸಿದ್ದಾರೆ. ನನ್ನ ಅವಧಿಯಲ್ಲಿನೇ ಬಹಳಷ್ಟು ಬೋರ್ವೆಲ್ಗಳನ್ನು ಕೂಡ ನನ್ನ ಅವಧಿಯಲ್ಲಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಹಳಷ್ಟು ಬೋರ್ವೆಲ್ಗಳು, ಅದು ಕೂಡ ಗ್ರಾಂಟ್ ಇಡೋದಕ್ಕಿಂತ ಮುಂಚೆನೇ ಬೋರ್ವೆಲ್ ಕಲಿಸಿದ್ದಾರೆ. ಸಂಕಷ್ಟದಲ್ಲಿರುವಾಗ ನಾನು ಗಾಡಿ ಕಲಿಸ್ತೇನೆ, ನೀನು ಜಾಗ ಗುರುತು ಮಾಡಿ ಬೋರ್ವೆಲ್ ಮಾಡಂತೇಳಿ ನನಗೆ ನನ್ನ ಅವಧಿಯಲ್ಲಿ ಭಾಳಷ್ಟು ಬೋರ್ವೆಲ್ಗಳನ್ನು ಕೂಡ ನಮಗೆ ಅದು ಗ್ರಾಂಟ್ ಇವತ್ತಿನವರೆಗೆ ಇಟ್ಟಿದ್ದು ಗೊತ್ತಿಲ್ಲ. ಆದರೂ ಕೂಡ ಅವರ ಮುತುವರ್ಜಿಯಲ್ಲಿ ಗಾಡಿ ಕಲಿಸಿ ನಮಗೆ ಬೋರ್ವೆಲ್ ತೋಡಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಪೋಡಾ ಸೈಟಲ್ಲಿ ಸುಮಾರು 10 ಲಕ್ಷದವರೆಗೆ ಕೂಡ ಯಾರು ಕೂಡ ಮಾಡದಂಥ ಕೆಲಸ. ಆ ಜಾಗ ಅವರು ನೋಡಲು ಕೂಡ ಇಲ್ಲ, ಆದರೂ ಕೂಡ ಕೂತಲ್ಲಿ ಅದಕ್ಕೆ ಗ್ರಾಂಟ್ ಇಟ್ಟುಕೊಂಡು ಆ ಪೋಡಾ ಸೈಟಿಗೆ ಬಾವಿ ಮತ್ತು ಎಲ್ಲ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಸುಮಾರು 10 ಲಕ್ಷ ವೆಚ್ಚ ಮಾಡಿ ನೀರಿನ ವ್ಯವಸ್ಥೆ ಒಂದು ಹೇಳಿದರೆ ಸುಮಾರಿದೆ. ನನಗೆ ಲಿಸ್ಟ್ ಮಾಡಿ ನೋಡಿ ಹೇಳಬೇಕು ಹೊರತು ನೋಡದೆ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಷ್ಟೊಂದು ಅಭಿವೃದ್ಧಿ ಮಾಡಿದಂಥ ಸರ್, ನಿಮಗೆ ಈ ಒಂದು ಭಾಗದಲ್ಲಿ ನಾನು ಎಲ್ಲ ಅಭಿವೃದ್ಧಿಯ ಹಿಂದೆ ನಾನು ನಿಮಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದರೊಟ್ಟಿಗೆ ಇವತ್ತು ಸೇರಿದಂಥ ತಾಲೂಕಿನ ಅಧ್ಯಕ್ಷರು ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತಾ ಇದ್ದೇನೆ. ಅದರೊಟ್ಟಿಗೆ ಎಲ್ಲ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ಎಲ್ಲ ಸೇರಿದಂಥ ಹೆಸರು ಹೇಳಲಿಕ್ಕೆ ಇಲ್ಲ, ಇಲ್ಲಿ ಯಾರು ಕೂಡ ಸಣ್ಣವರಿಲ್ಲ, ಎಲ್ಲರೂ ಕೂಡ ಹೇಳಿದ್ದೇನೆ ಮೊದಲೇ ಪ್ರಾರಂಭದಲ್ಲಿ. ವಿನ್ಸೆಂಟ್ ಲೋಬೋ ಅವರು ಮನಸ್ಸು ಮಾಡಿದರೆ ಒಂದು 2 ತಿಂಗಳ ಒಳಗಡೆ ನಮಗೆ ಅವರು ಹೇಳಿದ್ದಾರೆ. ನನಗೆ ಆತ್ಮವಿಶ್ವಾಸ ಇದೆ, ಅವರು ಮಾಡೇ ಮಾಡ್ತಾರೆ. ಯಾವುದಂತ ಹೇಳಿದರೆ ಖಾಸಗಿ ಮನೆ ನನಗೆ ಗೊತ್ತಿದೆ. ನಾವು ವಿನ್ಸೆಂಟ್ ಲೋಬಸ್ ಪ್ರಾರಂಭಿಸಿದ ಮನೆ, ಅದು ಮನೆಯವರು ದುಡ್ಡು ಕೊಡದೇ ಇರಲಿ, ಇದು ನಾನು ಕಣ್ಣಾರೆ ನೋಡಿದಂಥ ವಿಚಾರ. ನಮ್ಮ ಮನೆ ಕೂಡ ಇದೆ, ಅದರೊಟ್ಟಿಗೆ ಅವ್ರು ದುಡ್ಡು ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಅದರ ಮನೆ ಮಾತ್ರ ಫಿನಿಶ್ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಅವರನ್ನು ಎಲ್ಲರನ್ನು ಈ ಸಂದರ್ಭ ಕೃತಜ್ಞತೆ ಹೇಳಿ ಅಭಿನಂದನೆ ಮಾತನ್ನು ಮುಗಿಸ್ತಾರೆ. ಒಂದು ಗಾಡಿ ಹೊರೆ ಕಾಣಿಕೆ ಸಪ್ರೇಟ್ ಆಗಿ ನಮ್ಮ ಕ್ಷೇತ್ರದ ಇವತ್ತು ನಾವು ಅದೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಪಾವೂರು ಗ್ರಾಮದ ರುದ್ರಭೂಮಿ ಅಭಿವೃದ್ಧಿ ಹಾಗೂ ನಿರ್ಮಾಣ ಸಮಿತಿಯ ಆಶ್ರಯದಲ್ಲಿ ಇವತ್ತು ಒಂದು ನಮ್ಮ ಮೂಲಭೂತ ಸೌಕರ್ಯದಲ್ಲಿ ಒಂದಾದ ಈ ರುದ್ರಭೂಮಿಯ ಒಂದು ಶಿಲಾನ್ಯಾಸ ಮಾಡಿದಂಥ ನಮ್ಮ ರಾಜ್ಯದ ಮಾಜಿ ಸಚಿವರು, ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್ ಅವರೇ, ಪಂಚಾಯತಿನ ಅಧ್ಯಕ್ಷರಾದ ಫಿರೋಜ್ರವರೇ, ಉಪಾಧ್ಯಕ್ಷರಾದ ಲೀಲಾವತಿಯವರೇ, ಪಂಚಾಯತಿನ ಸದಸ್ಯರಾದ ವಿವೇಕ್ ರೈ ಅವರೇ, ಮಜೀದ್ರವರೇ, ಹಸನ್ರವರೇ, ರೀಮಾರವರೇ, ನಮ್ಮ ಪಶು ಭಾಗ್ಯದ ಮಾಜಿ ಅಧ್ಯಕ್ಷರಾದ ಉಗ್ಗಪ್ಪ ಪೂಜಾರಿ ಅವರೇ, ಸೋಂಪಣ್ಣನವರೇ, ಪ್ರಭಾಕರ್ ಶೆಟ್ಟಿಯವರೇ, ತ್ಯಾಗರ ಶಂಕರಾನಂದರವರೇ, ಲಕ್ಷ್ಮಣ ಕೋಟ್ಯಣ್ಣರವರೇ, ದುಗ್ಗಪ್ಪ ಪೂಜಾರಿಯವರೇ, ನಮ್ಮ ಸುರೇಶ್ ಶೆಟ್ಟಿಯವರೇ, ಬಾಬಣ್ಣನವರೇ, ನಾರಾಯಣರವರೇ, ಯೋಗೀಶ್ರವರೇ, ಚಿತ್ತರಂಜನರವರೇ, ದಯಾನಂದರವರೇ, ಪ್ರಸಾದ್ರವರೇ, ಕುಟ್ಟೇಣ್ಣನವರೇ, ಲೀಲಾಧರವರೇ, ನಮ್ಮ ಶೇಷಪ್ಪನವರೇ, ಅದೇ ರೀತಿ ನಮ್ಮ ಭೋಜರಾಜಿಯವರೇ, ನಾರಾಯಣರವರೇ, ಸದರ್ ಅವರೇ, ಓಮಣ್ರವರೇ, ರಾಘವರವರೇ, ವಿನ್ಸೆಂಟ್ರವರೇ, ನಮ್ಮ ಈ ಒಂದು ಅಭಿವೃದ್ಧಿಗೆ ಭಾಳಷ್ಟು ಶ್ರಮಿಸ್ತಿರುವ ನಮ್ಮ ದಿನೇಶ್ರವರೇ, ಅದೇ ರೀತಿ ಜುಬೇರ್ರವರೇ, ಎಲ್ಲ ಇಲ್ಲಿ ಸೇರಿದ ನಮ್ಮ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯಾದ ಪಿ ಡಿ ರವರೇ, ನಮ್ಮ ಪಜೀರ್ ಪಂಚಾಯತಿನ ಸದಸ್ಯರಾದ ಶೇಖರ್ರವರೇ, ಇಂತಿಯಾಜ್ರವರೇ, ಮೊಯ್ದೀನ್ರವರೇ, ಹಾಗೂ ನಮ್ಮ ಪತ್ರಕರ್ತ ಮಿತ್ರ ಅನ್ಸರ್ರವರೇ, ಆಸಿಫ್ರವರೇ. ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಒಂದು ಆಸೆ ಇತ್ತು. ಯಾಕೆಂತ ಹೇಳಿದರೆ, ನನಗೆ ದೇವರು ಕೊಟ್ಟ ಆಯುಸ್ಸು ಮರಣದ ಮುಂಚೆ ಪಾವೂರಲ್ಲಿ ಒಂದು
ಸ್ಮಶಾನ ಆಗಬೇಕಂತ ಹೇಳಿ ನಾನು ಪಂಚಾಯತಿನ ಅಧ್ಯಕ್ಷರಿಂದ ಹಿಡಿದು ನನಗೆ ಭಾಳಷ್ಟು ಒಂದು ಆಸೆ ಇತ್ತು. ಇಲ್ಲಿ ಮುಸಲ್ಮಾನರಿಗೆ ನಾನು ಗ್ರಾಮ ಸಭೆಯಲ್ಲಿ ಹಲವಾರು ಬಲ ಹೇಳಿದ್ದೇನೆ. ಇಲ್ಲಿ ಮುಸಲ್ಮಾನರಿಗೆ ಮಸೀದಿ ಇದೆ, ಕ್ರೈಸ್ತರಿಗೆ ಚರ್ಚ್ ಇದೆ. ಆದರೆ ಈ ಪಾವೂರಿನ ಸನಾತನ ಹಿಂದೂ ಧರ್ಮದ ಪವಿತ್ರ ಜನರಿಗೆ ಇವತ್ತು ಮಶಾನದ ಕೊರತೆ ಹಲವಾರು ವರ್ಷಗಳಿಂದ. ಇಲ್ಲಿ ನಾವು ಒಂದು ಯಾರಾದರೂ ಮರಣ ಹೊಂದಿದರೆ ನಾವು ಬರುವಂಥ ಕಷ್ಟ ನನಗೆ ಅದು ಖುದ್ದಾಗಿ ಗೊತ್ತಿದೆ. ಹಾಗಾಗಿ ಈ ಒಂದು ಸ್ಮಶಾನದ ಎಷ್ಟೋ ವರ್ಷಗಳ ಮುಂಚೆ ಬೇಕಿತ್ತು. ಆದರೆ ನಾವು ಸುಮಾರು 15 ವರ್ಷಗಳ ಮುಂಚೆ ನಮ್ಮಲ್ಲಿ ಒಬ್ಬರು ಇದ್ದರು, ನಾರಾಯಣ್ ಶೆಟ್ಟಿ ಅಂತ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ನಾರಾಯಣ್ ಶೆಟ್ಟರು, ನಾಗಪ್ಪ ಶೆಟ್ಟಿ, ನಾನು, ಚಂದ್ರಸ್ಪುಂಜ, ಉಮೇಶ್ ಬಿರ್ವಾ, ಇವರು ಎಷ್ಟು ಜನ ಈ ಬೆಟ್ಟದಲ್ಲಿ 2 ದಿವಸ ಇದ್ದಿದ್ದೇವೆ. ಎಲ್ಲರ ಹತ್ರ ಬೇಕಾದರೆ ಕೇಳಿ. ಈ ಒಂದು ಗುಡ್ಡೆಯ ಸರ್ವೆ ಮಾಡುವಾಗ 2 ದಿವಸ ನಾವು ಇಷ್ಟು ಜನ ಇಲ್ಲಿ ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿದ್ದು ಏನೆಲ್ಲ ಆಗಿದೆ. ಇಲ್ಲಿಗೆ ಬರುವಂಥ ವ್ಯವಸ್ಥೆನೇ ಇಲ್ಲ. ಯಾವ ಕಷ್ಟದಲ್ಲಿ ನಾವು ಬಂದದ್ದು. ನಾವು ಬಂದು ನಮ್ಮ ಸುರೇಶ್ ಶೆಟ್ಟಿಯವರನ್ನು ಕರೆದು ಅವರ ನೇತೃತ್ವದಲ್ಲಿ ಈ ಒಂದು ಸರ್ವೆ ಮಾಡಿ ಸರ್ಕಾರದ್ದು ಭಾಳಷ್ಟು ಸಮಯಗಳಿಂದ ನಮ್ಮ ಲಕ್ಷ್ಮಣ್ ಕೋಟ್ಯನ್ರವರು ಎಲ್ಲ ಗ್ರಾಮ ಸಭೆಯಲ್ಲಿ ಬೇರೆ ಏನು ಕೇಳುವುದಿಲ್ಲ. ಅವರು ರಸ್ತೆ ಕೇಳುವುದಿಲ್ಲ, ಕುಡಿಯೋ ನೀರು ಕೇಳುವುದಿಲ್ಲ. ಲಕ್ಷ್ಮಣ್ ಕೋಟ್ಯನ್ರವರು ಕೇಳುವುದು ನಮ್ಮ ಪಾವೂರಿನ ಮಶಾಣದ ಜಾಗ ಏನಾಯಿತು ಅಂತ. ದೇವರ ದಯದಿಂದ ಇದರಲ್ಲಿ 6 ಎಕರೆ ಚಿಲ್ಲರೆ ಜಾಗ ಇದಾಯಿತು. ಆದರೆ ಏನೋ ಸ್ವಲ್ಪ ಆಚೆ ಈಚೆ ಆಗಿ ಸರ್ಕಾರ ಇದಕ್ಕೆ ಈಗ 2 ಎಕರೆ ಅಲ್ಲ 2 ಎಕರೆ ಮೀಸಲಿಟ್ಟಿದ್ದು. ಆ 2 ಎಕರೆ ಮೀಸಲಿಡುವ ಸಂದರ್ಭದಲ್ಲಿ ಕೆಲವ್ರದ್ದು ಬೇರೆ ಎಲ್ಲ ಭಾವನೆ ಬಂತು. ಅದು ನಾನು ಇಲ್ಲಿ ಎಲ್ಲಿಗೆ ಹೋಗೋದಿಲ್ಲ. ಏನೋ ಅಲ್ಲಿಯ ವರ್ಗದವರಿಗೆ ಅನುಕೂಲ ಮಾಡಲಿಕ್ಕೆ ನಮ್ಮ ಜಾಗವನ್ನು ಕಡಿಮೆ ಮಾಡಿದೆ. ಖಂಡಿತವಾಗಿ ನಾವು ನಾನು ಉಳ್ಳಾಲ ಮಸೀದಿಯಾನೆ ಧರ್ಮಸ್ಥಳಾನೆ ಯಾರ ಹತ್ರ ನಾವು ಪ್ರೆಷರ್ ಹಾಕಿ ಅದನ್ನು 2 ಎಕರೆ ಕೊಡಿ ಅಂತ ನಾವು 2 ಸ್ಥಳದ್ದು ನಾನು ಆನೆ ಹಾಕಿ ಹೇಳ್ತೇನೆ. ನಮ್ಮ ಮೇಲೆ ಆರೋಪ ಸಹ ಇತ್ತು. ಅದು ನಾನು ಇವತ್ತು ನಿಮ್ಮ ಗಮನಕ್ಕೆ ಕೊಡಲಿಕ್ಕೆ ಇಷ್ಟಪಡೋದು. ಅದು ನಮ್ಮ AC ಅಶೋಕ್ರವರೇ 2 ಎಕರೆಯಲ್ಲಿ ಫಸ್ಟಿಗೆ ಮಾಡುವ ಅಷ್ಟು ಜಾಗ, ಉಳಿಕೆ ಜಾಗವನ್ನು ಏನಾದರೂ ಅದಕ್ಕೆ ಗಾರ್ಡನ ಇನ್ನಿತರ ಬೇಕಾಗ್ತದೆ. ಮಶಾನಕ್ಕಾಗಿ 2 ಎಕರೆಯನ್ನು ಮೀಸಲಿಡುವಂಥ ನಮ್ಮ AC ಅಶೋಕ್ ಇರುವಾಗ ಆದಂಥ ಒಂದು ಕಥೆ ಇದು. ಹಾಗಾಗಿ ನಾನು ಇವತ್ತು ನಮ್ಮ ಸಚಿವರಲ್ಲಿ, ಶಾಸಕರಲ್ಲಿ ಹೇಳುವುದು, ನೀವು ಈ ಪಾವೂರಿಗೆ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೀರಿ. ಅದೇ ರೀತಿ ಈ ಒಂದು ಪಾವೂರಿನ ನಮ್ಮ ಎಲ್ಲ ಹಿಂದೂ ಬಾಂಧವರ ಪರವಾಗಿ ನಿಮ್ಮನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ದೇವನ ಬೆಟ್ಟ ದೇವಸ್ಥಾನಕ್ಕೆ ಹಲವಾರು ಬೇಡಿಕೆ, ಮನವಿ ಎಲ್ಲ ಆಗಿದೆ, ಯಾವುದರಿಂದ ಆಗಲಿಲ್ಲ. ನೀವು ಅದನ್ನು ಸುಮಾರು 1 ಕೋಟಿ ರೂಪಾಯಿಯ ಕೆಳಗಿಂದ ಮೇಲೆ ತನಕ ಕಾಂಕ್ರೀಟ್, ಇನ್ನು ಅಲ್ಲಿಯ ಮೂಲಭೂತ ಸೌಕರ್ಯಕ್ಕೆ ಸುಮಾರು 1 ಕೋಟಿಯ ಅನುದಾನವನ್ನು ಸರ್ಕಾರದಿಂದ ತರಿಸಿ ಆ ಒಂದು ಕೆಲಸವು ಮಾಡಿದ್ದೀರಿ. ಅದರ ಜೊತೆಗೆ ನಮ್ಮ ಕೊರದಬ್ಬು ದೇವಸ್ಥಾನ ಆಗಲಿ ಇನ್ನಿತರ ಕೆಲವು ದೇವಸ್ಥಾನ ಇದಕ್ಕೆಲ್ಲ ಕೆಲಸ ಮಾಡಿ ಕೊಟ್ಟಿದ್ದೀರಿ. ಇವತ್ತು ನನ್ನದು ಒಂದು ಅವರ ಪರವಾಗಿ ನನ್ನದೊಂದು ಮನವಿ, ಈ ಒಂದು ಅವಧಿಯಲ್ಲಿ ನಿಮ್ಮ ಏನೆಲ್ಲ ಒಂದು ಸಾಧನೆ ಉಂಟು ಅದನ್ನು ಈ ಒಂದು ಸ್ಮಶಾನಕ್ಕೆ ನಮ್ಮಲ್ಲಿ ಇಲ್ಲಿಗೆ ಸುಮಾರು 2,000 ರೂಪಾಯಿಯ ವ್ಯಾನ್ ಆಂಬ್ಯುಲೆನ್ಸ್ ಬಾಡಿಗೆ ಕೇಳ್ತಾರೆ. ಹಾಗಾಗಿ ಈ ಒಂದು ಸ್ಮಶಾನ ಆದಷ್ಟು ಬೇಗ ಈ ಪಾವೂರಲ್ಲಿ ನಮಗೆ ಒಂದು ಮಶಾಣದ ವ್ಯವಸ್ಥೆ ಆಗಬೇಕು. ಸುತ್ತಮುತ್ತಲ ನೀವು ಕೋಣಾಜೆಗೆ ಹೋಗಿರ್ಬೋದು ಅಥವಾ ಕೋಟೆಕಾರಿಗೆ ಹೋಗಿರ್ಬೋದು. ನಮ್ಮ ಸೋಮೇಶ್ವರದಲ್ಲಿ ನಮ್ಮ ಶಾಸಕರು ಸುಮಾರು ಎಷ್ಟೋ ಅನುದಾನವನ್ನು ಇಟ್ಟು ಆ ಸ್ಮಶಾನವನ್ನು ಅಭಿವೃದ್ಧಿ ಮಾಡಿ ಈಗ ಹೋಗಿ ನೋಡಿ ಎಷ್ಟು ಚೆಂದಾಗಿದೆ. ಹಾಗಾಗಿ ನನ್ನ ಎಲ್ಲ ಗ್ರಾಮಸ್ಥರಲ್ಲಿ ನಿಮ್ಮಲ್ಲಿ ಅವರ ಪರವಾಗಿ ನಿಮ್ಮಲ್ಲಿ ಒಂದು ಮನವಿ, ನೀವು ಎಷ್ಟೋ ಅನುದಾನ ಕೊಟ್ಟದ್ದು ನಮಗೆಲ್ಲರಿಗೂ ಈ ಗ್ರಾಮದವರಿಗೆ ನೆನಪಿದೆ. ಆದರೆ ಈ ಸ್ಮಶಾನಕ್ಕೂ ಸಹ ಈಗಲೇ ಡ್ರೈವರ್ ಹತ್ರ ಹೇಳಿದರು ಬರುವಾಗ ಮೀಟ್ರ್ ಹಾಕು ಅಂತ. ಆವಾಗ ನನಗೆ ಗೊತ್ತಾಯಿತು, ಸಂತೋಷವೂ ಆಯಿತು. ಅಲ್ಲಿ ಪ್ರಾರಂಭ ಆಗುವಾಗ ಹೇಳಿದರು ಮೀಟರ್ ಹಾಕು ಅಂತ. ಆಗ ನನಗೆ ಗೊತ್ತಾಯಿತು ಮೀಟ್ರ್ ಹಾಕು ಅಂತ ಹೇಳಿದರೆ ಇದು ರಸ್ತೆಯೇ ಇರಬೇಕು ಅಂತ ಹೇಳಿ. ಆ ರಸ್ತೆ ಜೊತೆಗೆ ನಿಮ್ಮ ಸ್ನೇಹಿತರು ಎಲ್ಲ ಭಾಳಷ್ಟು ಹಿಂದೂ ಬಾಂಧವರು ನಿಮ್ಮ ಸ್ನೇಹಿತರಿದ್ದಾರೆ. ಅವರ ಒಂದು ನಿಮ್ಮ ಲೆಟರ್ ಪ್ಯಾಡಲ್ಲಿ ಏನಾದರೂ ನಮಗೆ ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅದಕ್ಕೂ ಸಹ ಸ್ವಲ್ಪ ಅನುದಾನ ನಿಮ್ಮ ಸ್ನೇಹಿತರಲ್ಲಿ ನೀವು ಪಾವೂರಿನ ಮೇಲೆ ಪ್ರೀತಿ ಇಟ್ಟು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಎಲ್ಲರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದೂ ರುದ್ರಭೂಮಿ.